ಮಂಗಳೂರಿನ ಮಿಲಗ್ರಿ ಸಮೀಪದ ಅಡೋರೇಷನ್ ಮಾನಿಸ್ಟರಿಯ ಬೆಳ್ಳಿ ಮಹೋತ್ಸವ ನವೆಂಬರ್ 22ರಂದು ನಡೆಯಲಿದ್ದು, ಇದರ ಅಂಗವಾಗಿ ಲೋಗೋ ಅನಾವರಣ ಹಾಗೂ ಸಿಡಿ ಬಿಡುಗಡೆ ಸಮಾರಂಭ ನಡೆಯಿತು. ಮಂಗಳೂರಿನ ಮಿಲಗ್ರೀಸ್ ಅಡೋರೇಷನ್ ಮಾನಿಸ್ಟರಿ ಸಭಾಂಗಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಫಾದರ್ ಮೆಲ್ವಿನ್ ಡಿಸೋಜಾ ಲೋಗೋ ಅನಾವರಣಗೊಳಿಸಿದ್ರು. ಇದೇ ವೇಳೆ ಸಿಸ್ಟರ್ ರೀಟಾ ವಾಲ್ಸ್ ಅವರು ಸಿಡಿ ಬಿಡುಗಡೆಗೊಳಿಸಿದ್ರು. ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಫಾದರ್ ಮೆಲ್ವಿನ್ ಡಿಸೋಜಾ ಮಾತನಾಡಿ, ಭಾರತ ದೇಶದಲ್ಲಿ ಸಂತ ಕ್ಲಾರರ ಸಹೋದರಿಯರ ಒಟ್ಟು 14 ಮಠಗಳಿವೆ. ಪ್ರಸ್ತುತ ಮಂಗಳೂರಿನ ಮಠದಲ್ಲಿ 8 ಮಂದಿ ಕನ್ಯಾಸ್ತ್ರೀಯರಿದ್ದಾರೆ. ಕ್ಯಾಥೋಲಿಕ್ ಕ್ರೈಸ್ತ ಸಭೆಯಲ್ಲಿ ದೇವರ ಕರೆಗೆ ಓಗೊಟ್ಟು ಜನರ ಹಾಗೂ ದೇವರ ಸೇವೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಧ್ಯಾನ ಮತ್ತು ಪ್ರಾರ್ಥನೆಯಲ್ಲಿ ಜೀವನವನ್ನು ಕಳೆಯಲು ನಾನು ಎಂದಿಗೂ ಸಿದ್ಧ ಎಂಬ ಉನ್ನತ ಧ್ಯೇಯದಿಂದ ಅವರು ಮಠವನ್ನು ಸೇರಿದರು. ಕೆಲವೇ ದಿನಗಳಲ್ಲಿ ಕ್ಲಾರಳ ತಂಗಿ ಆಗ್ನೆಸ್ ಕೂಡ ಅಕ್ಕ ತಂಗಿರುವ ಆಶ್ರಮಕ್ಕೆ ಬಂದರು. ಅಕ್ಕ ತಂಗಿ ಕ್ಲೇರಾ ಮತ್ತು ಆಗ್ನೆಸರು ಮನೆ ಬಿಟ್ಟು ಮಠ ಸೇರಿದ ಘಟನೆಯು ಮನೆ ಮನೆಯ ಮಾತಾಯಿತು. ಸೋದರಿಯರ ತ್ಯಾಗ, ಧೈರ್ಯ ಮತ್ತು ದೈವ ಪ್ರೀತಿಯ ಆದರ್ಶದಿಂದ ಪ್ರೇರಣೆಯನ್ನು ಪಡೆದು ಅನೇಕ ಯುವತಿಯರು ತಮ್ಮ ಮನೆ ಕುಟುಂಬಗಳನ್ನು ತ್ಯಜಿಸಿ ಆಶ್ರಮ ಸೇರಿದರು. ಅವರನ್ನು ಜನರು ಬಡ ಸ್ತ್ರೀಯರು ಎಂದು ಕರೆಯತೊಡಗಿದರು. ದಿನದ ಬಹುಕಾಲವನ್ನು ಪ್ರಾರ್ಥನೆಯಲ್ಲಿ ಕಳೆಯುವ ಈ ಕನ್ಯಾಸ್ತ್ರೀಯರು ಕಠಿಣ ತಪಸ್ಸು ಮತ್ತು ಉಪವಾಸ ಮಾಡಿ ತಮ್ಮ ಸರ್ವಸ್ವವನ್ನೇ ದೇವರಿಗೆ ಶ್ರಮಿಸಿ ಜೀವಿಸುತ್ತಾರೆ. ಮುಖ್ಯಸ್ಥೆ ಮೇರಿ ಸ್ಟೆಲ್ಲಾ ಮಾತನಾಡಿ, ಕಠಿಣ ತಪಸ್ಸು ಮತ್ತು ಉಪವಾಸ ಮಾಡಿ ತಮ್ಮ ಸರ್ವಸ್ವವನ್ನೇ ದೇವರಿಗೆ ಸಮರ್ಪಿಸಿ ಜನರ ಏಳಿಗೆಗಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದು ಅವರು ಹೇಳಿದರು. Ready to take the step to leave father, mother, brothers and sisters. Now there were other congregations and congregations, but this is a special kind of life wherein we are offering ourselves fully. There is no looking back. We do not. The purpose of this life is a total dedication to God. Total dedication means once we take the step, we will not look back. There is no going home. There are no holidays. ಈ ವೇಳೆ ಸಿಸ್ಟರ್ ಮಾರ್ಗರೇಟ್ ಫೋರ್ವಿನ್ಸ್, ನಿರ್ದೇಶಕ ಫರ್ನಾಂಡಿಸ್ ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.